ಕನ್ನಡದ ಬಿಗ್ ಬಾಸ್ ಸೀಸನ್ 8 ಫಿನಾಲೆ ವೀಕ್ ಆರಂಭವಾಗಿದೆ. ಮನೆಯಲ್ಲಿ 6 ಸ್ಪರ್ಧಿಗಳಿದ್ದು ಇವರಲ್ಲಿ ಓರ್ವ ಸ್ಪರ್ಧಿ ಈ ವಾರ ಹೊರಹೋಗಲಿದ್ದಾರೆ. ಈ ಮೂಲಕ ಫಿನಾಲೆ ವೀಕ್ ಮತ್ತಷ್ಟು ಕಠಿಣವಾಗಲಿದೆ. ಈ ಮಧ್ಯೆ ಯಾರು ಗೆಲ್ಲಲಿದ್ದಾರೆ ಎನ್ನುವ ಕುತೂಹಲ ಸದ್ಯ ಮನೆ ಮಾಡಿದೆ. ಇದಕ್ಕೆ ಉತ್ತರ ಆಗಸ್ಟ್ 8ರಂದು ಸಿಗಲಿದೆ. ಡೇಂಜರ್ ಝೋನ್ನಲ್ಲಿದ್ದವರನ್ನು ಸೇವ್ ಮಾಡೋಕೆ ಅಭಿಮಾನಿಗಳು ವೋಟ್ ಮಾಡಬೇಕು. ಯಾರಿಗೆ ಎಷ್ಟು ಮತಗಳು ಬಿದ್ದಿವೆ ಎಂಬುದನ್ನು ವಾಹಿನಿ ಬಹಿರಂಗ ಮಾಡುವುದಿಲ್ಲ. ಆದರೆ ಹೆಚ್ಚು ವೋಟ್ ಬಿದ್ದವರು ಮೊದಲು ಸೇವ್ ಆಗ್ತಾರೆ. ಈ ಮೂಲಕ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಎಂಬುದು ಗೊತ್ತಾಗುತ್ತೆ. ಕಳೆದ ವಾರದಲ್ಲಿ ದಿವ್ಯಾ ಹೊರತುಪಡಿಸಿ ಉಳಿದ 7 ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ನಲ್ಲಿದ್ದರು. ಈ ಪೈಕಿ ಶುಭಾ ಪೂಂಜಾ ಹಾಗೂ ಶ್ರಮಂತ್ ಕಡಿಮೆ ವೋಟ್ ಪಡೆದು ಎಲಿಮಿನೇಟ್ ಕೂಡ ಆದರು. ಫಿನಾಲೆಗೂ ಹಿಂದಿನ ವಾರದಲ್ಲಿ ಅತಿ ಹೆಚ್ಚು ವೋಟ್ ಬಿದ್ದಿದ್ದು ವೈಷ್ಣವಿಗೆ ಅನ್ನೋದು ವಿಶೇಷ. ವೈಷ್ಣವಿ ಅವರು ಎಲಿಮಿನೇಷನ್ನಿಂದ ಮೊದಲು ಬಚಾವಾಗಿದ್ದಾರೆ ಎಂದು ಸುದೀಪ್ ಅವರು ಘೋಷಣೆ ಮಾಡಿದರು. ಈ ಮೂಲಕ ಅತಿ ಹೆಚ್ಚು ಮತಗಳು ಬಿದ್ದಿದ್ದು ವೈಷ್ಣವಿಗೆ ಎಂಬುದು ವೀಕ್ಷಕರಿಗೆ ಸ್ಪಷ್ಟವಾಗಿದೆ. ಮಂಜು ಪಾವಗಡ 2ನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಅರವಿಂದ ಕೆಪಿ ಅವರು ಈ ಬಾರಿ ಗೆಲ್ಲಲಿದ್ದಾರೆ ಎಂದು ಊಹಿಸಲಾಗಿತ್ತು. ಆದರೆ ಅವರು 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಈ ವಾರ ಯಾರಿಗೆ ಹೆಚ್ಚು ಓಟು ಬೀಳುತ್ತೋ ಅವರು ಗೆದ್ದಂತೆ. ಹೀಗಾಗಿ ಈ ವಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ಈ ವಾರ ಎಲ್ಲರೂ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ಇದರಲ್ಲಿ ಓರ್ವ ಸ್ಪರ್ಧಿ ಹೊರಹೋಗಲಿದ್ದಾರೆ. ದಿವ್ಯ ಸುರೇಶ್ ಮತ್ತು ಪ್ರಶಾಂತ್ ಸಂಬರಗಿ ಇಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗ್ತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.